SRK ಲ್ಯಾಡರ್ಸ್ನ ರಜತ ಸಂಭ್ರಮ ಸಮಾರಂಭದ ಈ ಸುಂದರ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಎಲ್ಲ ಅತಿಥಿ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಪ್ರತಿಯೊಬ್ಬ ನನ್ನ ಆತ್ಮೀಯರೇ, ಎಲ್ಲರಿಗೂ ನನ್ನ ಗೌರವಪೂರ್ವಕ ನಮಸ್ಕಾರಗಳು. ಊಟ ಆಗದೇ ಇದ್ದವರು ಊಟ ಮಾಡಿ ಬನ್ನಿ, ಊಟ ಆದವರು ಗಟ್ಟಿಯಾಗಿ ಕೂತ್ಕೊಳ್ಳಿ. ಆ ಸೈಡ್ ನಿಂತವರೆಲ್ಲ ಒಂದು ಕ್ಷಣ ಬಂದು ಕೂತ್ಕೊಳ್ಳಿ. ನಾನು ಹೆಚ್ಚು ಹೊತ್ತು ಮಾತಾಡೋದಿಲ್ಲ, ದಯವಿಟ್ಟು ಬನ್ನಿ, ಕೂತ್ಕೊಳ್ಳಿ, ಆಸೀನರಾಗಿ ಒಂದೆರಡು ನಿಮಿಷ ಮಾತು ಕೇಳಿ. ಇದು SRK ಲ್ಯಾಡರ್ಸ್ನ ರಜತ ಸಂಭ್ರಮದ ಸಾಧನ ಸಮಾವೇಶ ಅಲ್ಲ. ಎಲ್ಲರೂ ನನ್ನನ್ನು ಹೊಗಳಿ ಅಟ್ಟಕ್ಕೇರಿಸಿಬಿಟ್ರು. ಖಂಡಿತವಾಗಿಯೂ ನಿಮಗೆ ನಾನು ಹೇಳ್ತೇನೆ, ಇಲ್ಲಿ ಸಾಧನಾ ಸಮಾವೇಶ ಮಾಡ್ತಾ ಇಲ್ಲ. ನಾನು ಪ್ರತಿಯೊಬ್ಬರಿಗೂ 25 ವರ್ಷದ ಈ ಉದ್ದನೆಯ ಪಯಣಕ್ಕೆ ಸಹಕರಿಸಿದಂಥ ಪ್ರತಿಯೊಬ್ಬರಿಗೂ ಕೃತಜ್ಞತೆಯನ್ನು ಸಲ್ಲಿಸುವವನಿದ್ದೇನೆ, ಅಭಿನಂದನೆಯನ್ನು ಸಲ್ಲಿಸುವವನಿದ್ದೇನೆ. ನನ್ನ ಸಾಧನೆಯನ್ನು ನಾನು ಎತ್ತಿ ಹಿಡಿಲಿಕ್ಕೆ ಈ ಸಮಾರಂಭವನ್ನು ಮಾಡ್ತಾ ಇಲ್ಲ, ದಯವಿಟ್ಟು ಕ್ಷಮಿಸಿ. ಕೆಲವು ನನ್ನ ಬಂಧು ಮಿತ್ರರು, ಎಲ್ಲ ಸಂಘ ಸಂಸ್ಥೆಯವರು ನನ್ನಲ್ಲಿ ಸನ್ಮಾನದ ಬಗ್ಗೆ ಪ್ರಸ್ತಾಪ ಬಂತು, ಎಲ್ಲರಿಗೂ ನಯವಾಗಿ ತಿರಸ್ಕರಿಸಿದ್ದೇನೆ. ಕಾರಣ ಇಷ್ಟೇ, ಇದು ಸಾಧನ ಸಮಾವೇಶ ಅಲ್ಲ. ಹಾಗಾಗಿ ಯಾರೊಬ್ಬರಿಗೂ ಅವಕಾಶ ಕೊಟ್ಟಿಲ್ಲ, ನಾನು ಕೊಡೋದೂ ಇಲ್ಲ ಅಂತ ಹೇಳಿದ್ದೇನೆ. ನನ್ನ ನೌಕರರ ವರ್ಗ ಕಳಕಳಿಯಾಗಿ ಬೇಡಿಕೊಂಡಿದ್ದಾರೆ. ಅವರು ಇಂದು ಮಧ್ಯಾಹ್ನ ನನಗೆ ನನ್ನ ಮನೆಯಲ್ಲಿ ಸನ್ಮಾನ ಕೊಟ್ಟಿದ್ದಾರೆ. ಅದಕ್ಕಾಗಿ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಕೋಯಿಲ ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿಯಿಂದ ಸಂಕ್ರಾಂತಿ ದಿನ ನನ್ನನ್ನು ಸನ್ಮಾನ ಮಾಡಿದರು, ಯಾಕಂದರೆ ನಾನು ಇಲ್ಲಿ ಅವಕಾಶ ಕೊಟ್ಟಿಲ್ಲ ಅಂತ ಹೇಳುವಂಥದ್ದಕ್ಕೆ. ಹಾಗಾಗಿ ಖಂಡಿತವಾಗಿ ಹೇಳ್ತೇನೆ, ಇದು ಸಾಧನಾ ಸಮಾವೇಶ ಅಲ್ಲ, ಧನ್ಯತಾ ಸಮಾವೇಶ. ನಿಮಗೆಲ್ರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸಬೇಕಿದೆ, ಧನ್ಯತೆಯನ್ನು ಸಲ್ಲಿಸಬೇಕಾಗಿದೆ. ಅದಕ್ಕಾಗಿ ನಿಮ್ಮನ್ನೆಲ್ಲ ಒಟ್ಟು ಸೇರಿಸಿದ್ದೇನೆ. ನನ್ನ ಗ್ರಾಹಕರ ಮಿತ್ರರಿರ್ಬೋದು, ಎಲ್ಲ ವಿತರಕರಿರ್ಬೋದು, ಸರಬರಾಜುದಾರರಿರ್ಬೋದು, ನೀವಿದ್ದರೆ ಮಾತ್ರ ನಾನು ಅದಕ್ಕಾಗಿ ನಿಮಗೆ ಧನ್ಯತೆಯನ್ನು ಸಲ್ಲಿಸುವವನಿದ್ದೇನೆ. ನಾನು ಮತ್ತೆ ಆರಂಭದಿಂದಲೇ ಬರ್ತಾ ಇದ್ದೇನೆ, ಸ್ವಲ್ಪ ಉದ್ದ ಮಾಡೋದಿಲ್ಲ, ಆದಷ್ಟು ಬೇಗ ಮುಗಿಸ್ತೇನೆ. 1996 ನಾನು 95ರಲ್ಲಿ ಮಂಗಳೂರಿಗೆ ಹೋಗಿ 96ರಲ್ಲಿ ವೀನೋ ಕನ್ಸ್ಟ್ರಕ್ಷನ್ ಕಂಪನಿಗೆ ಕೆಲಸಕ್ಕೆ ಸೇರಿಕೊಂಡಿದ್ದೆ. ಇಲ್ಲಿ ನನ್ನ ಗುರುಗಳು, ನನ್ನ ಆರಾಧ್ಯ ಗುರುಗಳು, ನನ್ನ ಉದ್ಯಮದ ಗುರುಗಳು ನನ್ನ ಪಕ್ಕದಲ್ಲಿ ಕುಳಿತಿದ್ದರು. 1996ರಲ್ಲಿ ನನಗೆ ಉದ್ಯೋಗದಾತರಾದ ನನ್ನ ಗುರುಗಳು ನನ್ನ ಪಕ್ಕದಲ್ಲಿ ಕೂತಿದ್ದಾರೆ. ಇದಕ್ಕಿಂತ ಹೆಚ್ಚಿನ ಸಂತೋಷ ನನಗೆ ಬೇರೆ ಬೇಕಿಲ್ಲ. ಆತ್ಮೀಯ SRK ಉದ್ಯೋಗಿ ಮಿತ್ರರೇ, ನಾನು ನಿಮಗೆ ಹೇಳ್ತಾ ಇದ್ದೇನೆ, ನಾನು ನಿಮ್ಮಲ್ಲಿ ಈ ಥರ ನಡ್ಕೊಳ್ಳಿಕ್ಕೆ ಕಾರಣ, ಅದಕ್ಕೆ ಆ ಗುರುಗಳೇ ಕಾರಣ. ಎಲ್ಲರೂ SRK ಸಿಬ್ಬಂದಿಗಳು ಪ್ರತಿಯೊಬ್ಬರು ಅವರಿಗೊಂದು ಚಪ್ಪಾಳೆಯನ್ನು ಕೊಡಿ. ಯಾಕೆಂದರೆ ನಾನು ಏನನ್ನು ನಿಮಗೆ ನೀಡ್ತಾ ಇದ್ದೇನೆ ಅದಕ್ಕೆ ಫೌಂಡೇಶನ್ ಅವರೇ. ಒಂದು ಉದ್ಯೋಗದಲ್ಲಿರುವಾಗ ನನಗೇನು ಕೊಟ್ಟಿದ್ರು ಅದನ್ನು ನಾನು ನಿಮಗೆ ಕೊಡ್ತಾ ಇದ್ದೇನೆ. ಅವರ ಆ ಫೌಂಡೇಶನ್, ಅವರ ಆ ಅನುಭವ ನನ್ನಲ್ಲಿ ಬಂದಿದೆ. ಅವರು ನನ್ನ ಗುರುಗಳು. ಸರಿಯಾಗಿ ತಿಳ್ಕೊಳ್ಳಿ, ಯಾವ ಗುರುವಿನೊಂದಿಗೆ ಸರಿಯಾಗಿ ಕಳಿತೀರಾ ಅದು ನಿಜವಾಗಿಯೂ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾಗ್ತದೆ. ಹಾಗಾಗಿ ನಾನು ನಿಮ್ಮೊಟ್ಟಿಗೆ ಈ ಥರ ಇದ್ದೇನೆ. ಅದು ಬಿಟ್ಟು ನಾನು ಯಾವುದೇ ಉದ್ಯಮ ಕ್ಷೇತ್ರದವನಲ್ಲ, ನಾನೊಬ್ಬ ಕೃಷಿಕನ ಮಗ. ನನ್ನನ್ನು ಒಬ್ಬ ಉದ್ಯಮಿಯನ್ನಾಗಿ ಇಂಡೈರೆಕ್ಟಾಗಿ ಬೆಳೆಸಿಕೊಟ್ಟದ್ದು ನನ್ನ ಗುರುಗಳು ವಿನೋದ್ ಎಂ ಶಿರ್ಲೆಕರ್ ಅವರು ಆವಾಗ ಇತ್ತು ವಿನೋ ಕನ್ಸ್ಟ್ರಕ್ಷನ್ ಕಂಪನಿ, ಇವಾಗ ವಿನೋ ಲ್ಯಾಡರ್ಸ್ ಇದೆ. ಬೇರೆ ಬೇರೆ ಸಂಸ್ಥೆಗಳನ್ನು ಅವರು ಹುಟ್ಟು ಹಾಕಿದ್ದಾರೆ. ಅವರಿಗೆ ಈ ವೇದಿಕೆ ಮುಖಾಂತರ ಮೊದಲಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಎಲ್ಲ SRK ಮಿತ್ರರು ಒಂದು ಬಾರಿ ಇನ್ನೊಮ್ಮೆ ಅವರಿಗೆ ಚಪ್ಪಾಳೆ ಕೊಡಬೇಕು.
ಯಾಕಂದರೆ ನಮ್ಮಿಂದ ಕೂಡ ಹೋಗಿ ಬೇರೆ ಎಷ್ಟೋ ಉದ್ಯೋಗಗಳನ್ನು ಮಾಡಿದ್ದಾರೆ. ಆದರೆ ಇವರಿಂದ ನಾನು ಬಂದೆ. ನಾನೊಬ್ಬ ಬಡತನದಲ್ಲಿ ಹುಟ್ಟಿ ಬೆಳೆದವನು, ಬಡತನದಲ್ಲಿ ಉದ್ಯೋಗವನ್ನು ಅರಸಿ ಮಂಗಳೂರಿಗೆ ಹೋದವನು. ಅಲ್ಲಿ ಉದ್ಯೋಗ ಮಾಡಿ ನಂತರ ಪುತ್ತೂರಿಗೆ ಬಂದು ಉದ್ಯಮಿ ಆದೆ. ಅದಕ್ಕಾಗಿ ನನಗೆ ಹೆಮ್ಮೆ ಇದೆ. ನನ್ನ ಮೊದಲಿನ ಉದ್ಯೋಗದಾತರಿಗೆ ನಾನು ನಮಸ್ಕರಿಸುತ್ತಾ ಮುಂದುವರಿಸ್ತೇನೆ. ನಂತರ ನನಗೆ ಸಿಕ್ಕವರು ಬೆಟ್ಟ ಮರಿಯಪ್ಪ ಭಟ್ಟರು. ಈಗಾಗಲೇ ಚೇತನ್ ಸರ್ ಉಲ್ಲೇಖ ಮಾಡಿದರು, ನನ್ನ ಜೀಪು ಹೊಳೆದಾಡ್ತದ ಇಲ್ವಾ ಅಂತ ಹೇಳಿ ಅವರ ವೇಷ್ಟಿಯನ್ನು ಸುತ್ತಿ ಮೇಳಕ್ಕೆತ್ತಿ ನದಿಯನ್ನು ದಾಟಿ ನಮಗೆ ನಿಶಾನೆ ತೋರಿಸಿದವರು. ಅಂದಿನ ಆ ನಿಶಾನೆ ಇಂದಿಗೂ ಇದೆ ನನ್ನಲ್ಲಿ. ಹಾಗಾಗಿ ಬೆಟ್ಟ ಮರಿಯಪ್ಪ ಭಟ್ಟರು ನಮ್ಮ ಹುಟ್ಟಿಗೆ ಕಾರಣ. ನಂತರ ನನಗೆ ಸಿಕ್ಕಿದವರು ರೆಜಿ. ಅವರು ಕೂಡ ಇದೇ ವೀನೋ ಕನ್ಸ್ಟ್ರಕ್ಷನ್, ವೀನೋ ಲ್ಯಾಡರ್ಸ್ನ ಸಂಸ್ಥೆಯಲ್ಲಿ ಒಬ್ಬ ತಾಂತ್ರಿಕ ವಿಭಾಗದಲ್ಲಿ ಕೆಲಸ ಮಾಡುತ್ತಿದ್ದವರು. ಅವರು ನೇರವಾಗಿ ನನ್ನಲ್ಲಿ ಬಂದು ಕೆಲಸ ಮಾಡಲಿಲ್ಲ. ನಾನು ಕೇಳಿದ ಫೋನಿನಲ್ಲಿ ಕೇಳಿದ ಎಲ್ಲ ವಿಷಯಗಳಿಗೆ ನನಗೆ ಉತ್ತರ ಕೊಡ್ತಾಯಿದ್ರು. ನನಗೆ ಯಾವುದೇ ತಾಂತ್ರಿಕ ಅರ್ಹತೆಗಳಿರಲಿಲ್ಲ, ಹಾಗೆ ನನಗೆ ಯಾವುದೋ ವಿಷಯಗಳು ಗೊತ್ತಿರಲಿಲ್ಲ. ನನಗೆ ಆ ವಿಷಯಗಳನ್ನು ಹೇಳಿಕೊಟ್ಟವರೇ ರೆಜಿ. ಹಾಗಾಗಿ ನಾನು ಒಂದು ರೀತಿಯ ಚಿಕ್ಕದಾದ ಪುಟ್ಟದಾದ ಏಣಿಯನ್ನು ಮಾಡಲಿಕ್ಕೆ ಶುರು ಮಾಡಿದೆ. ಅಂದು ನನಗೆ ಅದನ್ನು ಕಾರ್ಗಿಲ್ ಎಂದು ಹಾಸ್ಯ ಮಾಡಿದರು. ಆದರೆ ಅದು ಇವತ್ತು ಇಷ್ಟು ಮಂದಿಗೆ ಒಂದು ಉಪಯೋಗವಾಗುವಂತಹ ಏಣಿಯಾಗಿ ಮಾರ್ಪಟ್ಟಿದೆ. ಸುಮಾರು 2006ರವರೆಗೆ ನಾನು ತೆವಳುತ್ತಾ ಸಾಗಿದೆ. 2008ರ ಹೊತ್ತಿಗೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳ ಸಹಾಯಧನ ನಮ್ಮ ಈ SRK ಲ್ಯಾಡರ್ಸ್ಗೆ ಸಿಕ್ಕಿತು. ಆವಾಗ ಅಡ್ಡಿಯಾದದ್ದು ಒಂದೇ ಒಂದು, ವ್ಯಾಟ್ ಪದ್ಧತಿಯಲ್ಲಿ, ವ್ಯಾಲ್ಯೂ ಏಡೆಡ್ ಟ್ಯಾಕ್ಸ್ನಲ್ಲಿ ಇದಕ್ಕೆ ಆ ಸಮಯದಲ್ಲಿ 12.5% ತೆರಿಗೆ. ಈ ತೆರಿಗೆ ವಿಧಿಸಿದರೆ ತೋಟಗಾರಿಕಾ ಇಲಾಖೆಯವರು ನಮ್ಮ ಬಿಲ್ಲನ್ನು ತಗೊಳ್ತಾ ಇರಲಿಲ್ಲ. ಯಾಕಂದರೆ ಕೃಷಿ ಉಪಕರಣಗಳಿಗೆ ಆವಾಗ ಇದ್ದದ್ದು 5 ಅಥವಾ 0%. ನಾನು ಏನು ಮಾಡಬೇಕು? ಆವಾಗ ದಾರಿ ನನಗೆ ತೋಚಿದ್ದೆ ಅನಂತನಾರಾಯಣ ಬಿ. ಅವರನ್ನು ನಾನು ಇಂದು ಸನ್ಮಾನಿಸಿದ್ದೇನೆ. ಕಾರಣ ಇಷ್ಟೇ, ಹೋರಾಟ ನಿರಂತರವಾಗಿತ್ತು. ನಮಗೆ ಗೆಲುವು ಸಿಕ್ಕಿದ್ದು 2013 ಮಾರ್ಚಿನಲ್ಲಿ. ಅಲ್ಲಿಯವರೆಗೆ GSTನಲ್ಲಿ, ವ್ಯಾಟ್ನಲ್ಲಿ 14.5% ತಲುಪಿತ್ತು ನಮ್ಮ ಏಣಿಗಳಿಗೆ. ಅಂದು ಇವರ ಹೋರಾಟದ ಪ್ರತಿಫಲವಾಗಿ 0% ನಮ್ಮ ಕೃಷಿ ಏಣಿ ಉಪಕರಣಗಳಿಗೆ 0% ಬರಬೇಕಂದ್ರೆ ರಿಯಾಯಿತಿ ದರದಲ್ಲಿ ಏಣಿಗಳು ಸಿಗಬೇಕು ಅಂದರೆ ಅದಕ್ಕೆ ಕಾರಣ ಅನಂತನಾರಾಯಣ ಬಿ. ಅದಕ್ಕಾಗಿ ಅವರನ್ನು ನಾನು ಇವತ್ತು ಗೌರವಿಸಿದ್ದೇನೆ, ಅವರಿಗೆ ಕೃತಜ್ಞತೆಯನ್ನು ಅರ್ಪಿಸಿದ್ದೇನೆ. ಆ ನಂತರದ ದಿನಗಳಲ್ಲಿ GST ಬಂತು 2017ರಲ್ಲಿ. ಅದು ಮುಂದೆ ಹೋಯಿತು. GSTನಲ್ಲಿ ಏನಾಗಿದೆ ಅಂದರೆ ವಾಪಸ್ಸು 18%ಗೆ ಬಂತು. 1 ವರ್ಷ ನಿರಂತರವಾಗಿ ನಾನು ಅದೇ ಏಣಿಯನ್ನು 18% ಎಕ್ಸ್ಟ್ರಾ ತೆರಿಗೆ ಹಾಕಿ ಸೇಲ್ಸ್ ಮಾಡ್ತಾಯಿದ್ದೆ. ಸೇಲ್ಸ್ ಕೂಡ ಕಮ್ಮಿ ಆಗಿತ್ತು. ಆದರೆ ಅನಂತ ಸರ್ ಅವರು ಅಂದು ಅನಾರೋಗ್ಯದಿಂದಾಗಿ ಮತ್ತೆ ಮುಂದುವರಿಸಲಿಲ್ಲ. ನನ್ನನ್ನು ಅನಾರೋಗ್ಯದ ಸಮಯದಲ್ಲಿಯೂ ನಾನು ಅವರನ್ನು ಬೆಂಗಳೂರಿಗೆ ಕರ್ಕೊಂಡೋಗಿದ್ದೆ, ಕೋರ್ಟಿಗೂ ಕರ್ಕೊಂಡೋಗಿದ್ದೆ. ನಂತರ ಅವರು ಹೇಳಿದರು, ನೀವು RK ಸರನ್ನು ಸ್ವಲ್ಪ ನೋಡಿಕೊಳ್ಳಿ, ಅವರು ಮಾಡ್ತಾರೆ. ಯಾಕಂದರೆ GST ಕಸ್ಟಮ್ಸ್ನಲ್ಲಿ ಪಳಗಿದವರು ಅಂದರೆ ಆ ದಿನಗಳಲ್ಲಿ RK ಸರ್ ಒಬ್ಬರೇ, ರಾಮಕೃಷ್ಣ ಭಟ್ರು ಕುರುಂಬುಡೇಲು. ಯಾಕೆಂದರೆ ಎಲ್ಲ GSTಗೆ ಸೆಮಿನಾರ್ಗಳಲ್ಲಿ ತರಬೇತಿಯಲ್ಲಿ ಬೇರೆಯವರು ಇರ್ತಿದ್ರೆ ಅವರ ಹಿಂಭಾಗದಲ್ಲಿ ಇರ್ತಿದ್ದದ್ದೇ RK ಭಟ್ರು. ಅಂಥವರನ್ನು ಹಿಡ್ಕೊಂಡು ಬ್ಯಾಂಗ್ಳೂರು ಅಳೆಯತೊಡಗಿದೆ. ವಾಪಸ್ಸು ಎಕ್ಸಾಮ್ಷನ್ ಸಿಗಬೇಕಾದ್ರೆ ಅವರು ಕಾರಣರಾದರು, ರಾಮಕೃಷ್ಣ ಭಟ್ರು. ಅದಕ್ಕಾಗಿ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತೊಮ್ಮೆ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಎಲ್ಲದಕ್ಕೂ ಕಾರಣ ನನ್ನ ಸಂಸಾರ, ನನ್ನ ಮನೆಯವರು, ಅಂದರೆ ನನ್ನ ತಾಯಿಯ ತಮ್ಮ. ನಾನು ಮಂಗಳೂರಿಂದ ಬರುತ್ತಿದ್ದದ್ದು ಅವರ ಮನೆಗೆ ಮಾತ್ರ, ಪುತ್ತೂರಿನಲ್ಲಿ. ನನ್ನ ಕಿಸೆಯಲ್ಲಿ ಹಣ ಇರ್ತಿರಲಿಲ್ಲ. ಆದರೆ ನನ್ನ ಮಾವ ನನಗೆ ಆತ್ಮೀಯ ಗೆಳೆಯ. ಅವರನ್ನು ಇವತ್ತಿಗೂ ನಾನು ಕರೆಯೋದು ನನ್ನ ಮಾವ ಎಂದಲ್ಲ, ಗೌಡ್ರೆ. ಅವರಿಗೆ ಹೆಸರೇ ಯಾರಿಗೂ ಗೊತ್ತಿಲ್ಲ, ಅದು ಗೌಡ್ರೆ ಮಾತ್ರ ಗೊತ್ತು. ಹಾಗಾಗಿ ಅವರ ಮನೆ ಅಂಗಳದಲ್ಲೇ ನನ್ನನ್ನು ಅವಕಾಶ ಕೊಟ್ಟರು. ಆ ಅವಕಾಶವೇ ಇಂದು SRK 25ನೇ ವರ್ಷಕ್ಕೆ ಬಂದಿದೆ.
ಅದಕ್ಕಾಗಿ ಅವರಿಗೆ ಧನ್ಯತೆಯನ್ನು ಅರ್ಪಿಸ್ತಾ ಇದ್ದೇನೆ, ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದೇನೆ. ಇನ್ನು ನಾನು ಗೌರವಿಸಿದ್ದು ನನ್ನ ಸಿಬ್ಬಂದಿಗಳಿಗೆ. ಕಾರಣ, ನಾನು ಯಾವ ಕೆಲಸವನ್ನು ಮಾಡಲಿಲ್ಲ, ನಾನು ಅವರಲ್ಲಿ ಮಾಡಿಸಿದೆ ಮಾತ್ರ. ಅದನ್ನು ಸರಿಯಾಗಿ ಮಾಡಿದವರು ನನ್ನ SRK ಸಿಬ್ಬಂದಿಗಳು. ನನ್ನ ಈ ಏಳಿಗೆಯಲ್ಲಿ ಇಷ್ಟುದ್ದ ಪಯಣದಲ್ಲಿ ಅವರ ಕೈ ಜೋಡಿಸಿದ್ದರಿಂದ ನಾನು ಮೇಳಕ್ಕೆ ಬಂದೆ. ಅದಕ್ಕಾಗಿ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ, ಸಮರ್ಪಿಸ್ತಾ ಇದ್ದೇನೆ, ಅವರಿಗೆ ಧನ್ಯತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಇನ್ನು ನನ್ನ ಗ್ರಾಹಕರು, ಪ್ರತಿಯೊಬ್ಬ ಗ್ರಾಹಕ ನನಗೆ ಈ ಅವಕಾಶವನ್ನು ನನ್ನ ಸಾಮಗ್ರಿಗಳನ್ನು ಖರೀದಿ ಮಾಡದೇ ಇರ್ತಿದ್ರೆ ನಾನು ಇವತ್ತು 25ನೇ ವರ್ಷ ಆಚರಣೆ ಮಾಡ್ತಾ ಇರಲಿಲ್ಲ, ಅಥವಾ ಯಾವುದೇ ಸಂಪಾದನೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಹಾಗಾಗಿ ನಾನು ಕೃಷಿಕರಿಗೆ ಆಪ್ತ ಮಿತ್ರ. ಅವರು ಕೊಟ್ಟ ಸಲಹೆ ಸೂಚನೆಗಳನ್ನು ಇಟ್ಟುಕೊಂಡೇ ನಾನು ಮೇಳಕ್ಕೆ ಬಂದೆ, ಎಲ್ಲವನ್ನು ಅಭಿವೃದ್ಧಿ ಪಡಿಸ್ತಾ ಬಂದೆ. ಅವರ ಸಲಹೆ ಸೂಚನೆಗಳೇ ನನಗೆ ಶ್ರೀರಕ್ಷೆ. ಹಾಗೆಯೇ ನನ್ನ ಸಂಸಾರ, ಇದು ನನಗೆ ಒಳ್ಳೆಯ ಒಂದು ಕೆಲಸ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದು ನನ್ನ ಸಂಸಾರ. ಯಾಕಂದರೆ ನಾನು ಸಂಸಾರಕ್ಕೆ ಸಮಯ ಕೊಡದಿದ್ದರೂ ಉದ್ಯಮಕ್ಕೆ ಸಮಯವನ್ನು ಕೊಟ್ಟೆ. ಹಾಗಾಗಿ ನಾನು ಇಲ್ಲಿಯವರೆಗೆ ಬಂದಿದ್ದೇನೆ. ಅದಕ್ಕಾಗಿ ನಾನು ನನ್ನ ಸಂಸಾರದವರಿಗೆ, ನನ್ನ ಮನೆಯವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನು ನನ್ನ ಆಪ್ತ ಮಿತ್ರರು, ಸಂಯೋಜಕರು, ಅವರೆಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ನನ್ನ ಮಾರ್ಗದರ್ಶಕರು. ನಾನು ಇವಾಗಲೇ ಚೇತನ್ ಸರ್ ಹೇಳಿದರು, ಮುಂದೆ ಗುರಿ ಹಿಂದೆ ಗುರುಗಳು. ಹಾಗೆಯೇ ನಾನು ಉದ್ಯಮ ಕ್ಷೇತ್ರದಲ್ಲಿ ಬಂದಂಥ ರೀತಿಯಿಂದಲೇ ನನ್ನ ಶಾಲೆಯಲ್ಲಿ ಕಲಿತ, ನನಗೆ ಪಾಠ ಮಾಡಿದ ನನ್ನ ಗುರುಗಳು ನನ್ನ ಹಿಂದೆ ಇವತ್ತಿಗೂ ಇದ್ದಾರೆ. ಒಬ್ಬರಲ್ಲ, ಇಬ್ಬರಲ್ಲ, ಅನೇಕ ಮಂದಿ ಗುರುಗಳು ನನ್ನ ಜೊತೆಗಿದ್ದಾರೆ. ಇದೇ ನನಗೆ ಶ್ರೀರಕ್ಷೆ. ಹಾಗಾಗಿ ಅವರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸಬೇಕಿದೆ, ಧನ್ಯವಾದವನ್ನು ಅರ್ಪಿಸಬೇಕಾಗಿದೆ. ಈ ಸಮಾಜದಲ್ಲಿ ನನ್ನನ್ನು ಗುರುತಿಸುವಂತೆ ಮಾಡಿದ, ಈ ಕಡಬ ತಾಲೂಕಿನಲ್ಲಿ ನನ್ನನ್ನು ಗುರುತಿಸುವಂತೆ ಮಾಡಿಕೊಟ್ಟಂತಹ ನನ್ನ ಸುರೇಶನ್ನ, ಅವರು ನನ್ನ ಆತ್ಮೀಯರು, ಅವರು ನನ್ನ ಗುರುಗಳು, ಅವರು ನನ್ನ ಅಣ್ಣ. ಅವರಿಂದಾಗಿ ನಾನು ಮುಂದೆ ಬಂದಿದ್ದೇನೆ. ಅವರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ನನ್ನ ಇತರ ಎಲ್ಲ ಏಣಿ ತಯಾರಿಕಾ ಸಂಸ್ಥೆಗಳು, ಅವರು ನನಗೆ ಬೂಸ್ಟ್. ಯಾಕಂದರೆ ಕಾಂಪಿಟೇಟರ್ ಅಲ್ಲ, ಅವರು ಬೂಸ್ಟ್ ನನಗೆ. ಹಾಗಾಗಿ ನಾನು ಬಂದಿದ್ದೇನೆ. ಚಂದ್ರಶೇಖರ ಬರೆಪಾಡಿ ಆಗಿರ್ಬೋದು, ನನ್ನ ಆತ್ಮೀಯರು. ಸ್ಪರ್ಧೆಗಳು ನಮ್ಮಲ್ಲಿ ಇಲ್ಲ, ಅವರು ನನ್ನ ಆತ್ಮೀಯರು. ಹಾಗಾಗಿ ನಾನು ಮೇಳಕ್ಕೆ ಬಂದಿದ್ದೇನೆ. ಅವರಿಗೂ ಕೃತಜ್ಞತೆಯನ್ನು ಸಲ್ಲಿಸಬೇಕಾಗಿದೆ. ಇರುವಂತಹ ಎಲ್ಲ ಗಣ್ಯ ಅತಿಥಿಗಳು, ಸಂಜೀವ ಸರ್, ಮಠಂದೂರು ಸಂಜೀವ ಸರ್ ತುಂಬ ಆತ್ಮೀಯರು. ಯಾಕೆಂದರೆ ಅವರು ನನ್ನನ್ನು ಹುರಿದುಂಬಿಸಿದ ರೀತಿ ಅದು ತುಂಬ ಚೆನ್ನಾಗಿತ್ತು. ನಾನು ಒಂದು ದಿನ ಅವರಲ್ಲಿ ಮಾತಾಡಲಿಕ್ಕೆ ಹೋಗಿದ್ದೆ. ನನ್ನನ್ನು ಅವರು ಪ್ರೇರೇಪಿಸುವಂಥ ಒಂದು ಪ್ರೇರಕ ಶಕ್ತಿ. ಅವರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸಬೇಕು. ಒಟ್ಟಾರೆಯಾಗಿ ನಾನು ಈ ಕೋಯಿಲ ಗ್ರಾಮದ ಜನತೆಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕಾಗ್ತದೆ. ಯಾಕಂದರೆ ನಾನು ಹುಟ್ಟಿದ್ದು ಬೆಳೆದದ್ದು ನನ್ನ ಗ್ರಾಮ ಬಿಳಿನೆಲೆ, ನನ್ನ ಕಾರ್ಯಕ್ಷೇತ್ರ ಕರ್ಮಭೂಮಿ ಪುತ್ತೂರು. ಆದರೆ ನನ್ನ ಕೈಯಲ್ಲಿ ಕೋಯಿಲದಲ್ಲೇ ಮಾಡಿಸಬೇಕು, ಈ ಒಂದು ಬಯಕೆ ಇದ್ದದ್ದು ನನ್ನ ಕೋಯಿಲ ಗ್ರಾಮಸ್ಥರಿಗೆ. ಯಾಕಂದರೆ ನಾವು ನಿಮ್ಮೊಂದಿಗಿದ್ದೇವೆ. ನೀವು ಕಾರ್ಯಕ್ರಮವನ್ನು ಇಲ್ಲಿ ಮಾಡಿದರೆ ನಾವು ಅತ್ಯಂತ ಯಶಸ್ವಿ ಮಾಡಿಕೊಡ್ತೇವೆ. ಪ್ರತಿಯೊಂದು ಕೆಲಸದಲ್ಲಿ ನಾವು ಇದ್ದೇವೆ ನಿಮ್ಮ ಜೊತೆಗೆ. ನನ್ನನ್ನು ಸ್ಫೂರ್ತಿಯಿಂದ ಹುರಿದುಂಬಿಸಿ ಇಂಥ ಕೆಲಸಗಳನ್ನು ಮಾಡಿಕೊಟ್ಟವರು ಚೇತನ್ ಆನೆಗುಂಡಿಯವರು, ಯದುಶ್ರೀಗೌಡರು. ಯಾರೆಲ್ಲೋ ಕೇಳಲಿಲ್ಲ, ಹೇಳಲಿಲ್ಲ. ಫಸ್ಟ್ ಮೀಟಿಂಗ್ಗೆ ನಾವು 4-5 ಮಂದಿ. ನಾನು ಸಿವಿಲ್ ಇಂಜಿನಿಯರ್ ಅಲ್ಲ, ಆದರೆ PWD ಕ್ಲಾಸ್ 1 ಕಾಂಟ್ರಾಕ್ಟರ್. ಕಾರಣ, ನನ್ನ ಜೊತೆಗಿರುವಂಥ ಒಬ್ಬ ಒಂದು ಒಳ್ಳೆಯ ಅಭೂತಪೂರ್ವ ಇಂಜಿನಿಯರ್ ಪ್ರಮೋದ್ ಕುಮಾರ್ KK. ಎಲ್ಲಿಯವರೆಗೆ ನನ್ನನ್ನು ಬೆನ್ನು ತಟ್ಟಿದ್ರು ಅಂದರೆ, ಎಲ್ಲ ಸಿವಿಲ್ ಕೆಲಸಗಳನ್ನು ನನ್ನಿಂದ ಸಾಧ್ಯವಾಗದ್ದನ್ನು ಅವರು ಮಾಡಿಸಿದ್ರು. ನೀವು ಮಾಡ್ತೀರಾ, ನೀವು ಮಾಡಿ, ಗುಣಮಟ್ಟ ಕೊಡಿ, ಅದು ಬೇಕು ನಮಗೆ, ಇಲಾಖೆಗೆ ಬೇಕಾದದ್ದು ಗುಣಮಟ್ಟ. ನನ್ನನ್ನು ಪ್ರೋತ್ಸಾಹಿಸ್ತಾ ಬಂದರು. ಹಾಗಾಗಿ ನಾನು ಕಾಂಟ್ರಾಕ್ಟರ್ ಆದೆ, ಕ್ಲಾಸ್ 1 PWD ಕಾಂಟ್ರಾಕ್ಟರ್ ಆದೆ. ಅವರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸಬೇಕಾಗಿದೆ. ಹಾಗೆಯೇ ನನ್ನ ಎಲ್ಲ ವಿತರಕರು ಯಾರೆಲ್ಲ ಇದ್ದಾರೆ, ನನಗೆ ಸುಮಾರು 60ಕ್ಕಿಂತ ದಾಟಿ ವಿತರಕರಿದ್ದಾರೆ. ಅದರಲ್ಲೂ ನಾನು ಒಂದು ಬಸ್ಸಿನಲ್ಲಿ ಹಾಕಿ ಕಳಿಸ್ತಾ ಇದ್ದೆ. ಯಾರೂ ಆಲೋಚನೆ ಮಾಡಿರಲಿಕ್ಕಿಲ್ಲ. 2004ರ ಹೊತ್ತಿಗೆ ಬಸ್ಸಿನಲ್ಲಿ ಹಾಕಿ ಯಲ್ಲಾಪುರಕ್ಕೆ ಕಳಿಸ್ತಾ ಇದ್ದೆ. ಆವಾಗ ನನ್ನ ವಿತರಕರಾಗಿದ್ದವರು ಇಂದು ನನ್ನ ಜೊತೆಗೆ ವೇದಿಕೆಯಲ್ಲಿದ್ದಾರೆ, ಶ್ರೀ ವಿನಾಯಕ ಹೆಗ್ಡೆಯವರು. ಅವರನ್ನು ನಾನು ಅಭಿನಂದಿಸಬೇಕು, ಅವರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸಬೇಕು.
ಇದು ನನ್ನ ಉದ್ದೇಶ. ಅದು ಹೊರತಾಗಿ ನಮ್ಮ ಯಾವುದೇ ಸಾಧನೆಯ ಸಮಾವೇಶವಲ್ಲ. ನಿಮಗೆಲ್ರಿಗೂ ನಾನು ಈ ವೇದಿಕೆ ಮುಖಾಂತರ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ನಾನು ಇಲ್ಲಿ ಇಷ್ಟೊಂದು ಅದ್ಧೂರಿಯಾಗಿ ಮಾಡಲಿಕ್ಕೆ ಕಾರಣ ಬೇರೇನೂ ಇಲ್ಲ. ಒಂದು ಗ್ರಾಮದಲ್ಲಿ ನಾನು ಮಾಡಬೇಕು, ಆ ಗ್ರಾಮದಲ್ಲಿ ಅದ್ಧೂರಿ ಆಗಬೇಕು, ಗ್ರಾಮದ ಜನತೆಗೆ ಅದೊಂದು ನೆನಪಿನಲ್ಲಿ ಉಳಿಯುವಂಥ ಒಂದು ಕಾರ್ಯಕ್ರಮ ಆಗಬೇಕು. ಯಾಕಂದರೆ ಈ ಗ್ರಾಮದ ಪ್ರತಿಯೊಬ್ಬ ಹಳ್ಳಿ ಹುಡುಗರು ನನ್ನಂತೆ ಆಗಬೇಕು, ಒಬ್ಬ ಉದ್ಯಮಿ ಆಗಬೇಕು ಅಥವಾ ಎತ್ತರಕ್ಕೆ ಬೆಳಿಬೇಕು ಎಂಬುದೇ ನನ್ನ ಉದ್ದೇಶ. ಇದನ್ನು ನೋಡಿದಾಗ ಅವರಿಗೂ ಕೂಡ ಅನಿಸ್ತದೆ ನಾವು ಕೂಡ ಈ ಥರ ಮಾಡಬೇಕು ಅಂತ. ಮುಂದಿನ ದಿನಗಳಲ್ಲಿ ಅವರಿಗೆ ನಾನು ಪ್ರೇರಣೆ ಆದರೆ ಅದರಲ್ಲಿ ನನಗೆ ತುಂಬ ಗೌರವ ಸಿಕ್ಕಿದಾಗೆ ನಾನು ಪ್ರಪ್ರಥಮವಾಗಿ ಅದರಲ್ಲಿ ಖುಷಿಯನ್ನು ಪಡ್ಕೊಳ್ತಾ ಇದ್ದೇನೆ. ಇಂದು ನಮ್ಮ ಇಷ್ಟು ದೊಡ್ಡ ಮಟ್ಟದ ಕಾರ್ಯಕ್ರಮ ನಡಿಬೇಕಾದ್ರೆ ಇದಕ್ಕೆ ಎಲ್ಲದಕ್ಕೂ ಅವಕಾಶವನ್ನು ಮಾಡಿಕೊಟ್ಟದ್ದು ನಮ್ಮ ಬಳಿಯ KC ಫಾರ್ಮ್ ಕೊಯ್ಲಾ ಜಾನುವಾರು ಸಂವರ್ಧನಾ ಕೇಂದ್ರ. ಇದರ ಎಲ್ಲ ಶ್ರಮಿಕ ಕಾರ್ಮಿಕರು, ಸಿಬ್ಬಂದಿಗಳು, ಹಾಗೆಯೇ ಅದರ ಉಪನಿರ್ದೇಶಕರಾಗಿರುವಂತಹ ಡಾಕ್ಟರ್ ಪ್ರಸನ್ನಕುಮಾರ್ ಹೆಬ್ಬಾರ್ ಅವರು ಅವಕಾಶ ಕೊಟ್ಟಿದ್ದರಿಂದ ನಾನು ನಿಮ್ಮಂಗಳದಲ್ಲಿ ನಾನು ಮಾಡುವಂತೆ ಆಗಿದೆ. ಹಾಗಾಗಿ ಅವರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸಬೇಕಾಗಿದೆ, ಅಭಿನಂದನೆಯನ್ನು ನೀಡಬೇಕಾಗಿದೆ. ಹಾಗೆ ಪ್ರತ್ಯೇಕವಾಗಿ ಪರೋಕ್ಷವಾಗಿ ನನ್ನನ್ನು ಇಷ್ಟೊಂದು SRK ಲ್ಯಾಡರ್ಸನ್ನು ಮೇಲ್ಮಟ್ಟಕ್ಕೆ ತಂದುಕೊಟ್ಟವರು ನನ್ನ ಮಾಧ್ಯಮ ಮಿತ್ರರು. ಅದರಲ್ಲಿಯೂ ಸುದ್ದಿ ಬಿಡುಗಡೆಯ ಲೋಕೇಶನ್ನ ಅವರು ಪ್ರಪ್ರಥಮ ಸಭೆಯಲ್ಲಿ ನನಗೆ ಹೇಳಿದ್ದೇನೋ 24ನೇ ವರ್ಷ ಆಯಿತು ಲೋಕೇಶನ್ನ, 25ನೇ ವರ್ಷಕ್ಕೆ ಹೋಗ್ತಾ ಇದ್ದೇನೆ ಅಂತ ಹೇಳಿದಾಗ ನೀವು ಕಾರ್ಯಕ್ರಮಗಳನ್ನು ಆರಂಭಿಸಿ ತಿಂಗಳಿಗೊಂದರಂತೆ ಕಾರ್ಯಕ್ರಮಗಳನ್ನು ಮಾಡಿ ಆಮೇಲೆ ಕೊನೆಗೆ ಸಮಾರೋಪ ಕಾರ್ಯಕ್ರಮವನ್ನು ಮಾಡಿ ಅಂತ ಅವರು ಅವತ್ತು ಹೇಳಿದ್ದು. ಅಂದಿನಿಂದ ನಾನು ಈ ಕಾರ್ಯಕ್ರಮ 10 ಸರಣಿ ಕಾರ್ಯಕ್ರಮಗಳನ್ನು ಇಟ್ಟುಕೊಂಡು ಸಮಾರಂಭವನ್ನು ಮಾಡ್ತಾ ಇದ್ದೇನೆ. ಹಾಗೆಯೇ ನನ್ನ ಎಲ್ಲ ಬೆಂಬಲಿತ ಮಾಧ್ಯಮ ಪ್ರತಿನಿಧಿಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕಾಗಿದೆ, ಅಭಿನಂದನೆಯನ್ನು ನೀಡಬೇಕಾಗಿದೆ. ಹಾಗೆ ಇಂದಿನ ಈ ವ್ಯವಸ್ಥೆಯಲ್ಲಿ ಸುಮಾರು 250 ಮಂದಿ ಸ್ವಯಂ ಸೇವಕರು, ಯಾವುದೇ ಸಂಘ ಸಂಸ್ಥೆ ನಡೆಸುವಂಥ ಕಾರ್ಯಕ್ರಮವಲ್ಲ, ಒಂದು ಖಾಸಗಿ ಕಾರ್ಯಕ್ರಮ ಇದು. ಇಲ್ಲಿ ನಾನು ಅವರಿಗೆ ಯಾವುದೇ ರೀತಿಯಲ್ಲಿ ಸ್ವಯಂ ಸೇವಕರಾಗಿ ಬರುವಂಥ ಅವಶ್ಯಕತೆ ಇಲ್ಲ. ಆದರೆ ನೀವು ಕೊಯ್ಲದಲ್ಲೇ ಮಾಡಬೇಕು ಕೇಶವನ್ನು, ನಾನು ನಿಮ್ಮೊಂದಿಗಿದ್ದೇವೆ ಅಂತ ಹೇಳಿ ನನ್ನ ಬಂದು ಈ ಪ್ರತಿ ಸಭೆಯಲ್ಲಿ ಕೈಕುಲುಕಿ ಹೋದ 250 ಮಂದಿ ಸ್ವಯಂ ಸೇವಕರು ಇಲ್ಲಿದ್ದಾರೆ. ಅವರೆಂದು ಈ ಸಂಪೂರ್ಣ ವ್ಯವಸ್ಥೆಯನ್ನು ನೋಡಿಕೊಂಡಿದ್ದಾರೆ. ಅವರಿಗೆ ನಾನು ಕೃತಜ್ಞತೆಯನ್ನು, ಅಭಿನಂದನೆಯನ್ನು ಸಲ್ಲಿಸಬೇಕಾಗ್ತದೆ. ಅದೇ ರೀತಿಯಾಗಿ ನನ್ನ ಹುಟ್ಟೂರು ಬಿಳ್ನೆಲೆ ಗ್ರಾಮ, ಅಲ್ಲಿಂದಲೂ ಸ್ವಯಂ ಸೇವಕರಾಗಿ ಬಂದಿದ್ದಾರೆ, ಆಗಮಿಸಿದ್ದಾರೆ. ಇಂದಿನ ಪ್ರಪ್ರಥಮ ಕಾರ್ಯಕ್ರಮ ಕುಣಿತ ಭಜನೆ ಮೂಲಕ ನಮ್ಮ ಮನರಂಜನೆಯನ್ನು ಕೊಟ್ಟಿದ್ದಾರೆ. ಧಾರ್ಮಿಕವಾದ ಒಂದು ಕಾರ್ಯಕ್ರಮವನ್ನು ನೀಡಿದ್ದಾರೆ. ಅವರೆಲ್ಲರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸಬೇಕಾಗಿದೆ. ಯಾಕಂದರೆ ಬಿಳಿನೆಲೆ ಗ್ರಾಮ ನನಗೆ ಯಾವಾಗಲೂ ಬೆಂಬಲ ನೀಡುವಂತಹ ಒಂದು ಒಳ್ಳೆಯ ಗ್ರಾಮ. ನನ್ನ ಮನಸ್ಥಿತಿ ಏನಿದ್ರೂ ನನ್ನ ಹುಟ್ಟೂರು ಬಿಳಿನೆಲೆ, ಹಾಗಾಗಿ ಅವರಿಗೂ ಕೂಡ ನಾನು ಕೃತಜ್ಞತೆಯನ್ನು ಸಲ್ಲಿಸಬೇಕಾಗಿದೆ. ಹಾಗೆ ನಾನು ಬೆಳೆದಂಥ ಕರ್ಮಭೂಮಿ ಕಾರ್ಯಕ್ಷೇತ್ರ ಪುತ್ತೂರು ಯಾವತ್ತೂ ಮಾಳಿಂಗೇಶ್ವರ ಹೊರಗಿನಿಂದ ಬಂದವರನ್ನು ಏಳಿಗೆ ಮಾಡ್ತಾನಂತೆ, ಅವನು ಏನು ಕೆಳಮಟ್ಟಕ್ಕೆ ತಳ್ಳಿಕೊಂಡು ಹೋಗೋದಿಲ್ಲಂತೆ. ಅದಕ್ಕೆ ಒಂದು ನಿದರ್ಶನ ನಾನೇ. ಯಾಕೆಂದರೆ ನಾನು ಹೋದದ್ದು ಬಿಳಿನೆಲೆಯಿಂದ ಅಥವಾ ಬಂದದ್ದು ಮಂಗಳೂರಿಂದ, ಆದರೆ ಬೆಳೆದದ್ದು ಪುತ್ತೂರು ಕರ್ಮಭೂಮಿಯಲ್ಲಿ. ಹಾಗಾಗಿ ಪುತ್ತೂರಿನ ಪ್ರತಿಯೊಬ್ಬ ಸಮಸ್ತ ಗ್ರಾಹಕ ಮಿತ್ರರಿರ್ಬೋದು, ಆತ್ಮೀಯರಿರ್ಬೋದು, ಹಿತೈಷಿಗಳಿರ್ಬೋದು, ನನ್ನ ರೋಟರಿ ಮಿತ್ರರಿರ್ಬೋದು, ಲಘು ಉದ್ಯೋಗ ಭಾರತಿ ಮಿತ್ರರಿರ್ಬೋದು, ವಾಣಿಜ್ಯ ಕೈಗಾರಿಕಾ ಸಂಘಗಳಿರ್ಬೋದು, ಎಲ್ಲರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸಬೇಕಾಗಿದೆ, ಅಭಿನಂದನೆಯನ್ನು ನೀಡಬೇಕಾಗಿದೆ. ಇನ್ನೊಂದು ನಾನು ಯಾವ ರೀತಿಯಲ್ಲಿ ಹೇಳಬೇಕು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ನನ್ನ ಆತ್ಮೀಯ ಮಿತ್ರ ಶ್ರೀರಾಮ್, ಅವನು ನನ್ನ ಜೊತೆಗಿದ್ದಾನೆ, ಆದರೆ ಅವನನ್ನು ವೇದಿಕೆಯಲ್ಲಿ ಕೂತ್ಕೊಳ್ಳಿಸುವಂಥ ವ್ಯಕ್ತಿ ಅನಾರೋಗ್ಯದ ಕಾರಣ ಅವನಿಗೆ ವೇದಿಕೆಗೆ ಬರಲಿಕ್ಕೆ ಆಗ್ತಾ ಇಲ್ಲ. ನನ್ನ ಬಾಲ್ಯ ಸ್ನೇಹಿತ, ನನ್ನ ಓಕೆ, ನನ್ನ ಉದ್ಯಮ ಕ್ಷೇತ್ರದಲ್ಲಿ ನನ್ನ ಉಪಕರಣಗಳ ಗುಣಮಟ್ಟ ಬರಲಿಕ್ಕೆ ಕಾರಣ ಅವನು ತಾಂತ್ರಿಕವಾಗಿ ಮ್ಯಾಕ್ರೋ ಟೆಕ್ನಾಲಜಿ ಎಂಬ ಸಂಸ್ಥೆಯನ್ನು ಕೈಗಾರಿಕಾ ಉದ್ಯಮಿಯಾಗಿ ಬೆಂಗಳೂರಿನಲ್ಲಿ ನಡೆಸ್ತಾ ಇದ್ದಾನೆ. ಹಾಗೆ ಎಲ್ಲ ನನಗೆ
ನಾನು ಯಾವ ರೀತಿಯಲ್ಲಿ ಅವನಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಏಕವಚನದಲ್ಲಿ ಮಾತಾಡ್ತಾ ಇದ್ದೇನೆ ಅಂದರೆ ನನ್ನ ಬಾಲ್ಯ ಸ್ನೇಹಿತ, ನಾವು 5ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಒಟ್ಟಿಗೆ ಓದಿದವರು, ಒಟ್ಟಿಗೆ ಉಂಡಾಡಿಕೊಂಡು ಬೆಳೆದವರು. ಯಾವ ರೀತಿಯಲ್ಲಿ ಕೃತಜ್ಞತೆಯನ್ನು ಹೇಳಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅವರಿಗೂ ಆದ್ರೂ ಒಂದು ಕೃತಜ್ಞತೆಯನ್ನು, ಧನ್ಯತಾ ಭಾವವನ್ನು ನಾನು ಈ ವೇದಿಕೆಯಿಂದ ಸಲ್ಲಿಸ್ತಾ ಇದ್ದೇನೆ. ಅದರೊಟ್ಟಿಗೆ ನನ್ನ ಇತರ ಬಾಲ್ಯ ಮಿತ್ರರು, ನೀವು ನಂಗೆ ಗೊತ್ತಿಲ್ಲ ಅಷ್ಟು ಉದ್ದ ಹಿಂದಿನ ಒಂದು ಬಾಲ್ಯ ಮಿತ್ರರ ಸಂಘ ಇದೆ ಅಥವಾ ಒಂದು ಗ್ರೂಪ್ ಇದೆ ಅಂತ. 32 ವರ್ಷಗಳ ಹಿಂದಿನ ನಮ್ಮ ಬಾಲ್ಯ ಮಿತ್ರರ ಒಂದು ಗ್ರೂಪ್ ಇದೆ. ನಾವು ಎಲ್ಲದಕ್ಕೂ ಇವತ್ತು ಎಲ್ಲರೂ ಇದ್ದಾರೆ ನನ್ನ ಗ್ರೂಪಿನವರು. ಪ್ರತಿಯೊಬ್ಬರು ನನ್ನ ಬಾಲ್ಯ ಸ್ನೇಹಿತರು ಆಗಮಿಸಿದ್ದಾರೆ. ಒಬ್ಬರು ಹೈದರಾಬಾದಿಂದ ಬಂದಿದ್ದರು, ಎರಿಕಲ್ ರೆಡ್ಡಿ ಅಂತ, ನನ್ನ ಬಾಲ್ಯ ಸ್ನೇಹಿತ. ಬಹಳ ಖುಷಿಯಾಯಿತು. ಹಾಗೆ ನನ್ನೊಂದಿಗೆ ಸುರೇಶ್ ನೆಟ್ಟಣ ಮತ್ತು ಸೂರ್ಯಪ್ರಸಾದ್ ಎಸ್ ರಾವ್, ಅಮಿತಾ ಶೆಟ್ಟಿ, ಇವರೆಲ್ಲರೂ, ಕುಸುಮ ಶೆಟ್ಟಿ, ವನಪುಷ್ಪ, ಪ್ರತಿಯೊಬ್ಬರು ನನ್ನ ಜೊತೆಗಿದ್ದಾರೆ. ಎಲ್ಲರೂ ಕೂಡ ನನ್ನನ್ನು ಹುರಿದುಂಬಿಸಿದ್ದಾರೆ. ಅವರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸಬೇಕಾಗಿದೆ. ಅದೇ ರೀತಿಯಾಗಿ ನಮ್ಮ ಬಿಳಿನೆಲೆಯಲ್ಲಿ ನನಗೆ ಪ್ರೇರಕ ಶಕ್ತಿ ಯುವ ಉದ್ಯಮಿ ಚಂದ್ರಶೇಖರ್ ಸನ್ನಾರ ಬೆಂಗಳೂರಿನಲ್ಲಿ ಕ್ವಾಲಿಟಿ ಆಟೋಮೇಷನ್ ಎಂಬ ದೊಡ್ಡ ಸಂಸ್ಥೆಯನ್ನು ಇಟ್ಟುಕೊಂಡಿದ್ದಾರೆ. ನನಗಿಂತ 10 ವರ್ಷ ಚಿಕ್ಕವರು, ಆದರೆ ಒಳ್ಳೆಯ ಉದ್ಯಮಿ. ಅವರಿಂದ ಕಲಿಯುವಂಥದ್ದು ಬಹಳಷ್ಟಿದೆ. ಅವರು ನಮ್ಮ ಒಕ್ಕಲಿಗ ಗೌಡ ಸಮುದಾಯ ಕಡಬ ತಾಲೂಕು ಇದರಲ್ಲಿ ಶ್ರಮಿಕರಾಗಿದ್ದಾರೆ, ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರೊಂದಿಗೆ ಸ್ಪಂದನ ಸಮುದಾಯದ ನಿರ್ದೇಶಕರಾಗಿದ್ದಾರೆ. ಹಾಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ನಾನು ಇಬ್ಬರು ಗುರುಗಳನ್ನು ನಾನು ಇಲ್ಲಿ ನೆನಪಿಸ್ತಾ ಇದ್ದೇನೆ. ಒಂದು, ನನ್ನನ್ನು ಮಾನಸಿಕವಾಗಿ ಗಟ್ಟಿಯಾಗಿ ಮಾಡಿದವರು ನನ್ನ ಆತ್ಮೀಯ ಗುರುಗಳು ಸತೀಶ್ ಸರ್. ಹಾಗೆಯೇ ನನ್ನನ್ನು ದೈಹಿಕವಾಗಿ ಸದೃಢಗೊಳಿಸಿದವರು ಶಿವರಾಮ್ ಏನೆಕಲ್ಲು. ಅವರನ್ನು ನಾನು ಗೌರವಿಸಲೇಬೇಕು. ಆದರೆ ಅದಕ್ಕೆ ಅನಿವಾರ್ಯವಾಗಿ ನಾನು ಬಿಟ್ಟಿದ್ದೇನೆ. ಅವರಿಗೆ ನಾನು ಕೃತಜ್ಞತೆಯನ್ನು ಮಾತ್ರ ಸಲ್ಲಿಸ್ತಾ ಇದ್ದೇನೆ. ಇನ್ನು ನಾನು ಪುತ್ತೂರಿನಲ್ಲಿರುವಾಗ ನನಗೆ ಹಿಂದಿಯನ್ನು ಹೇಳಿಕೊಟ್ಟವರು ನನ್ನ ಆತ್ಮೀಯ ಮಿತ್ರರು, ಗುರುಗಳು ಅಬ್ರಾಹಂ ಎಸ್ ಎ ಇವತ್ತಿಗೂ ನನ್ನೊಂದಿಗಿದ್ದಾರೆ. ಅವರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದರೊಂದಿಗೆ ನನ್ನನ್ನು ಸದಾ ಬೆನ್ನು ತಟ್ಟುತ್ತಿರುವ, ಅಂದು ಬೆನ್ನು ತಟ್ತಾ ಇದ್ದರು, ಇಂದು ಬೆನ್ನು ತಟ್ತಾ ಇದ್ದರು. ಅಂದು ಬೆನ್ನು ತಟ್ಟುವಾಗ ಉಂಗುರ ಕೈಗೆ ಹಾಕಿದ್ರು, ಡಿಬ್ಬ ಪೆಟ್ಟು ಕೊಡ್ತಾ ಇದ್ರು ಹಿರಿಯಣ್ಣ ಸರ್. ಇಂದು ನಾನು ಹದವಾಗಿದ್ದೇನೆ. ಕುಂಬಾರನ ಮಡಿಕೆಯಂತೆ ಹದವ ಮಾಡಿದ ಹಿರಿಯಣ್ಣ ಸರ್ ನನ್ನ ಜೊತೆಗಿದ್ದಾರೆ. ಅವರಿಗೂ ಕೂಡ ಈ ವೇದಿಕೆಯಿಂದ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಸರ್, ನೀವು ಗುದ್ದಿದ ಪೆಟ್ಟು ಇನ್ನೂ ಇದೆ, ಚಿನ್ನದ ಪೆಟ್ಟು. ಚಿನ್ನವಾಗಿ ಮಾರ್ಪಡ್ತಾ ಇದ್ದೇನೆ. ಈಗ ಬೆಳ್ಳಿ ಹಬ್ಬಕ್ಕೆ ಬಂದಿದ್ದೇನೆ. ಮುಂದಿನ ದಿನಗಳಲ್ಲಿ ಚಿನ್ನದತ್ತ, ಸುವರ್ಣ ಸಂಭ್ರಮದತ್ತ ಬರ್ತಾ ಇದ್ದೇನೆ. ನಿಮಗೂ ಈ ವೇದಿಕೆಯಿಂದ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ನನ್ನೆಲ್ಲ ಗುರುಗಳಿಗೆ, ನನ್ನ ಆತ್ಮೀಯ ಮಿತ್ರರುಗಳಿಗೆ, ನನ್ನ ಸಂಯೋಜಕರುಗಳಿಗೆ, ನನ್ನ ಸ್ವಯಂ ಸೇವಕರ ನೇತೃತ್ವವನ್ನು ವಹಿಸಿಕೊಂಡಿರುವಂಥ ಸುದೀಶ್ ಪಟ್ಟೆಯವರಿಗೆ, ನಿವೃತ್ತ ITIನ ಪ್ರಾಂಶುಪಾಲರಾಗಿರುವಂತಹ ಭುವನೇಶಂಕರ್ ಪರಂಗಾಜಿ ಅವರಿಗೆ, ಪ್ರತಿಯೊಬ್ಬರಿಗೂ, ನಾನು ಯಾರನ್ನು ಬಿಟ್ಟು ಹೋಗ್ತಾ ಇದ್ದೇನೆ ಅಂತ ನನಗೆ ನೆನಪಾಗ್ತಾ ಇಲ್ಲ. ಆದರೆ ಎಲ್ರಿಗೂ ನಾನು ಕೃತಜ್ಞತೆಯನ್ನು, ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಪ್ರತಿಯೊಬ್ಬರಿಗೂ ಈ ವೇದಿಕೆಯಿಂದ ನಾನು ಅಭಿನಂದನೆಯನ್ನು, ಕೃತಜ್ಞತೆಯನ್ನು ಸಲ್ಲಿಸುವವನಿದ್ದೇನೆ ಹೊರತು ಯಾವುದೇ ಸಾಧನೆಯ ಸಮಾವೇಶ ಅಲ್ಲ. ಪತ್ರಿಕಾ ಮಾಧ್ಯಮ ಮಿತ್ರರೇ, ಯಾರಿಗೂ ಯಾವತ್ತಿಗೂ ನಾನು ಸಾಧನೆಯ ಸಮಾವೇಶ ಮಾಡಿದ್ದೇನೆ ಅಂತ ಬರಿಬೇಡಿ. ಇದು ಒಂದು ಕೃತಜ್ಞತಾ ಸಮಾವೇಶ. ಇದು 25ರ ಸಂಭ್ರಮ. ಮುಂದಿನ ದಿನಗಳಲ್ಲಿ ಈ ಸಂಭ್ರಮ ಮುಂದುವರಿಬೇಕು. ಆದರೆ ಅತಿ ಚಿಕ್ಕ ವಯಸ್ಸಿನಲ್ಲಿ ಒಂದು ಉದ್ಯಮವನ್ನು ಸ್ಥಾಪಿಸಲಿಕ್ಕೆ ಪ್ರೇರಣೆಯಾಗಿರುವಂಥ ಎಲ್ಲ ಪ್ರೇರಕ ಶಕ್ತಿಗಳಿಗೆ ನಾನು ಮನಸಾರೆ ಕೈ ಮುಗಿಯುತ್ತಾ, ನಿಮ್ಮೆಲ್ಲರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ, ಪ್ರತಿಯೊಬ್ಬರು ನನ್ನ ವಿತರಕರಿರ್ಬೋದು, ಸರಬರಾಜುದಾರರು ಇರ್ಬೋದು, ಇಲ್ಲಿ ಬಂದಿದ್ದೀರಾ, ಆಗಮಿಸಿದ್ದೀರಾ. ನೀವು ಕೆಲವೊಂದು ಗಿಫ್ಟ್ಗಳನ್ನು ನನಗೆ ನೀಡಿದ್ದೀರಾ. ಅವಕ್ಕೆಲ್ಲಕ್ಕಿಂತ ಮಿಗಿಲಾಗಿ ನೀವು ನೀಡಿರುವ ಬೆಂಬಲ, ನನಗೆ ನೀವು ಆಗಮಿಸಿರುವುದು ನನಗೆ ತುಂಬ ಸಂತೋಷವನ್ನು ನೀಡಿದೆ. ಹಾಗೆ ನಿಮಗೆಲ್ಲರಿಗೂ ನಾನು ಈ ವೇದಿಕೆಯಿಂದ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ, ಅಭಿನಂದನೆಯನ್ನು ನೀಡ್ತಾ ಇದ್ದೇನೆ.
ಇಷ್ಟುದ್ದದ ಧನ್ಯವಾದ ಭಾಷಣವನ್ನು ನಾನು ಮಾಡಲಿಲ್ಲ. ಧನ್ಯವಾದ ಭಾಷಣ ಮಾಡಲಿಕ್ಕಿದೆ. ನಾನು ಬರೇ ಕೃತಜ್ಞತೆಯನ್ನು ಹೇಳಿದ್ದೇನೆ, ಅಭಿನಂದನೆಯನ್ನು ಸಲ್ಲಿಸಿದ್ದೇನೆ. ತಾಳ್ಮೆಯಿಂದ ಆಳಿಸಿದ ಪ್ರತಿಯೊಬ್ಬರಿಗೆ ಇನ್ನೊಮ್ಮೆ ಕೃತಜ್ಞತೆಯನ್ನು ಹೇಳ್ತಾ ಅಭಿನಂದನೆಯನ್ನು ಸಲ್ಲಿಸ್ತಾ ವಂದನೆಗಳು. ವಸ್ತುನಿಷ್ಠತೆ, ವಿಶ್ವಾಸಾರ್ಹತೆ, ನಿಖರತೆಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು, ಜನಮನದ ಪ್ರತಿಧ್ವನಿ.